ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಕಾಸರಗೋಡು ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಕೇರಳ ಕನ್ನಡ ಪತ್ರಕರ್ತರ ಸಮಾವೇಶವು ಕಾಸರಗೋಡಿನ ಹೈವೇ ಕ್ಯಾಸ್ಟಲ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯನ್ನು ಏಷ್ಯಾ ಪತ್ರಕರ್ತರ ಒಕ್ಕೂಟದ ಸಂಚಾಲಕ ಮದನ್ ಗೌಡ ಅವರು ಉದ್ಘಾಟಿಸಿ ಮಾತನಾಡಿದರು. ಪತ್ರಕರ್ತರು ವೃತ್ತಿಪರ ಮೌಲ್ಯಗಳನ್ನು ಕಾಪಾಡಿಕೊಂಡು ವಿಶ್ವಾಸ ಅರ್ಹತೆಯೊಂದಿಗೆ ಕಾರ್ಯನಿರ್ವಹಿಸುವುದು ಸವಾಲಿನ ಕಾರ್ಯವಾಗಿದೆ. ಪ್ರಜಾಪ್ರಭುತ್ವದ 4ನೇ ಅಂಗವಾದ ಪತ್ರಿಕೋದ್ಯಮ ಪರಿಣಾಮಕಾರಿಯಾಗಿದ್ದು, ಗಡಿನಾಡಿನಲ್ಲಿ ಭಾಷೆಗಳ ಜೊತೆ ಸಪ್ತ ಭಾಷೆಗಳೊಂದಿಗೆ ಸರ್ವಧರ್ಮದವರ ಜೊತೆ ಒಡನಾಟವಿರುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಎಂದರು. ಜನವರಿ ಫೆಬ್ರವರಿ ಬಿಟ್ಟರೆ ಪ್ರತಿ ವರ್ಷ ಮಾತನಾಡಿದ್ದೇ ಬೇರೆ. ಮನೆಯಿಂದ ನಾನು ಹೊರಗೆ ಹೊರಡಬೇಕಾದ್ರೆ ಮಾಸ್ಕ್ ತಗೊಂಡ್ರ, ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೊಂಡಿದ್ದೀರಾ, ಪರ್ಸ್ ತಗೊಂಡ್ರ, ಮೊಬೈಲ್ ತಗೊಂಡ್ರ, ಎಲ್ಲವನ್ನ ಕೇಳಿಕೊಂಡು ಬಂದು ಕಾರ್ಯ ಕೂತಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಮರ್ತೋಗ್ಬೇಕು. ಪ್ರತಿನಿತ್ಯ ಅದೇ ಆಗಿದೆ. ಈಗ ಬಂದಾಗ ನಾವು ಹೇಳೋದು ಕೋವಿಡ್ ಶುಭಾಶಯಗಳು. ಯಾವುದೇ ಸಮಾರಂಭಕ್ಕೆ ಹೋದಾಗ ಮೊದಲು ಹೂ ಕೊಡ್ತಿದ್ರು, ಇಲ್ಲ ಕುಂಕುಮ ಕೊಡ್ತಿದ್ರು. ಈಗ ಹೋದ ತಕ್ಷಣ ಕೈ ತೋರಿಸಿ ಅಂತ. ಸಮಯ ಸಂದರ್ಭ ಬದಲಾಗಿದೆ, ನಾವು ಬದಲಾಗಿದ್ದೇವೆ, ಕಾಲವೂ ಬದಲಾಗಿದೆ. ಆ ಕಾಲಘಟ್ಟದಲ್ಲಿ ಹೊಸತನವೂ ಇರ್ತದೆ ಅನ್ನೋದಕ್ಕೆ ಇವತ್ತು ಕಾಸರಗೋಡು ಘಟಕ ಒಂದು ಕನ್ನಡ ಪತ್ರಕರ್ತರ ಘಟಕವನ್ನ ನಾವು ಉದ್ಘಾಟಿಸುವಂತಹ, ನಮ್ಮ ಜೊತೆ ನಿಮ್ಮನ್ನು ಸೇರಿಸಿಕೊಳ್ಳುವಂತಹ ಒಂದು ಸೌಭಾಗ್ಯ ಸಂದರ್ಭ ಇಂಥ ಕಾಲಘಟ್ಟದಲ್ಲಿ ಬಂದದಕ್ಕೆ ನಾನು ನಿಮ್ಮೆಲ್ಲರನ್ನ ಸಭೆಯ ಅಧ್ಯಕ್ಷತೆಯನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಂಗಳೂರಿನ ಅಧ್ಯಕ್ಷರಾದ ಶಿವಾನಂದ ತಗಡೂರು ವಹಿಸಿದ್ರು. ವೇದಿಕೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಕಿಂತಾಚೆ, ಮಹಾರಾಷ್ಟ್ರ ಕನ್ನಡ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರೋನ್ಸ್ ಬಂಟ್ವಾಳ, ಕಾಸರಗೋಡು ಕನ್ನಡ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಅಚ್ಯುತ್ ಚೇವಾರ್, ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೋಲ್ಡನ್ ಅಬ್ದುಲ್ ರೆಹಮಾನ್, ಕೆಡಬ್ಲ್ಯೂಜೆಯ ಇಬ್ರಾಹಿಂ ಅಡ್ಕಸ್ಥಳ ಮೊದಲಾದವರು ಉಪಸ್ಥಿತರಿದ್ದರು. ಈ ವೇಳೆ ಹಿರಿಯ ಪತ್ರಕರ್ತರಾದ ಮಲಾರ್ ಜಯರಾಮ್ ರೈ, ಟಿ ಶಂಕರ್ ನಾರಾಯಣ್ ಭಟ್, ಕಿದೂರು ಶಂಕರ್ ನಾರಾಯಣ್ ಭಟ್, ರಾಧಾಕೃಷ್ಣ ಉಳಿಯತಡ್ಕ, ಭಾಸ್ಕರ್ ಕೆ, ಬಿಪಿ ಶೇಡಿ, ದೇವದಾಸ್ ಪಾರೆಕಟ್ಟೆ ಇವರುಗಳನ್ನು ಶಾಲು ಹೊದಿಸಿ ಸ್ಮರಣಿಕೆ ಫಲಪುಷ್ಪವನ್ನ ನೀಡಿ ಗೌರವಿಸಲಾಯಿತು. ಅಪೂರ್ವ ಬರವಣಿಗೆ ಆದರೆ ಇವತ್ತು ಕೃಷಿ ಕುಟುಂಬದಿಂದ ಬಂದವರು ಕೃಷಿಯನ್ನು ಮಾಡಿ ಸುಮಾರು 25 ವರ್ಷಗಳ ಕಾರ್ಯಗಳು ಪತ್ರಿಕೆ. ಅಲ್ಲದೆ ಪತ್ರಕರ್ತರಿಗೆ ಇರುವ ಆರೋಗ್ಯ ಕಾರ್ಡ್ ಅನ್ನು ಶಿವಾನಂದ ತಗಡೂರು ಅವರು ಹಿರಿಯ ಪತ್ರಕರ್ತರಾದ ವಿಜಯ್ ಕಾಸರಗೋಡು ಅವರಿಗೆ ನೀಡುವ ಮೂಲಕ ಔಪಚಾರಿಕವಾಗಿ ಉದ್ಘಾಟಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಆರ್ ಸುಬ್ಬಯ್ಯ ಕಟ್ಟೆ ಸ್ವಾಗತಿಸಿ, ಹರಿದಾಸ್ ಜಯಾನಂದ್ ಕುಮಾರ್ ಹೊಸದುರ್ಗ ಪ್ರಾರ್ಥನೆ ಹಾಡಿ, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ರವಿ ನಾಯ್ಕಾಪು ನಿರೂಪಿಸಿ, ಸಾಯಿಭದ್ರ ರೈ ಅವರು ವಂದಿಸಿದರು. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಹರಿದಾಸ ಜಯಾನಂದ್ ಕುಮಾರ್ ಹೊಸದುರ್ಗ ಇವರಿಂದ ಸುಗಮ ಸಂಗೀತ ನಡೆಯಿತು.